ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರ ಪ್ರಯತ್ನದಿಂದ ಜಿಲ್ಲೆಯ ಅಭಿವೃದ್ಧಿಗೆ ಸುಮಾರು 12,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಜಿಲ್ಲಾ ವಕ್ತಾರ ಜಿತೇಂದ್ರ ಕೊಟ್ಟಾರಿ ಹೇಳಿದರು। ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಕೇಂದ್ರ ರಸ್ತೆ ನಿಧಿಯಿಂದ ವಿವಿಧ ಕಡೆಗೆ ಅನುದಾನ ಬಿಡುಗಡೆಯಾಗಿದ್ದು, ಜೋಪಿನಮಗಲು ರಸ್ತೆಗೆ 3 ಕೋಟಿ ರೂಪಾಯಿ, ಕಂಕನಾಡಿ ಬೈಪಾಸ್ ರಸ್ತೆಯಿಂದ ಪಂಪ್ವೆಲ್ವರೆಗೆ ಸುಮಾರು 4 ಕೋಟಿ, ಕಾರ್ ಸ್ಟ್ರೀಟ್ ಬೆಟ್ಟಂಪಾಡಿ ವಾಮದ ಪದವು ಕಾಲೇಜಿಗೆ 2 ಕೋಟಿ ರೂಪಾಯಿ, ಹಳೆಯಂಗಡಿ ಹಾಗೂ ಉಪ್ಪಿನಂಗಡಿ ಸರ್ಕಾರಿ ಕಾಲೇಜಿಗೆ 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು। ಮಂಗಳೂರು ವಿಶ್ವವಿದ್ಯಾನಿಲಯ ಅಭಿವೃದ್ಧಿಗೆ 20 ಕೋಟಿ ರೂಪಾಯಿ, ನ್ಯಾಷನಲ್ ಸೈಕ್ಲೋನ್ ರಿಸ್ಕ್ ಮಿಟಿಗೇಷನ್ ಯೋಜನೆಯಡಿ ಜಿಲ್ಲೆಯ ಕರಾವಳಿಯ ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆಗೆ ಸುಮಾರು 19 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದು ತಿಳಿಸಿದರು। 12,000 ಕೋಟಿ ರೂಪಾಯಿಯಷ್ಟು ಅನುದಾನಗಳು ಬೇರೆ ಬೇರೆ ಯೋಜನೆಯಡಿಯಲ್ಲಿ ಮಂಜೂರಾಗಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ। ಅದರ ಜೊತೆಗೆ ಸುಮಾರು 1,10 ಕೋಟಿಯಷ್ಟು ಭಾರತ್ ಮಾಲಾ ಯೋಜನೆಯ ಮುಖಾಂತರ ರಸ್ತೆಯ ಅಭಿವೃದ್ಧಿಗೂ ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಮಂಜೂರಾತಿಯನ್ನು ನೀಡಿರುವಂಥದ್ದು ಕೂಡ ನಮ್ಗೆ ಗೊತ್ತಿದೆ। ಅದಕ್ಕೆ ಪೂರಕವಾಗಿ ಇದೀಗ CRF ಫಂಡ್ ಕೇಂದ್ರ ರಸ್ತೆ ನಿಧಿಯ ಮುಖಾಂತರ ಮಂಗಳೂರಿನ ಜಪ್ಪಿನಮೊಗರಿಂದ NH75ಗೆ ಕನೆಕ್ಟ್ ಆಗುವಂಥ ರೋಡಿಗೆ ಸುಮಾರು 3 ಕೋಟಿಯಷ್ಟು ಈಗ ನಿನ್ನೆ ಕೇಂದ್ರ ಸರ್ಕಾರದಿಂದ ಅನುದಾನ ನಮ್ಮ ಜಿಲ್ಲೆಗೆ ಸಿಕ್ಕಿದೆ। ನಂತರ ಕಂಕನಾಡಿ ಬೈಪಾಸ್ ರಸ್ತೆಯಿಂದ ಪಂಪೆಲ್ ಸರ್ಕಲ್ವರೆಗೆ ಇರುವಂಥ ರಸ್ತೆಗೆ ಸುಮಾರು 4 ಕೋಟಿ ರೂಪಾಯಿಯಷ್ಟು CRF ಫಂಡಿನಿಂದ ಲೋಕಸಭಾ ಸದಸ್ಯರ ಶಿಫಾರಸಿನ ಮೇರೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ।